ಪ್ರಧಾನಿ ಮೋದಿಯವರ ಸರ್ಕಾರವು ಕಳೆದ ಹಣಕಾಸು ವರ್ಷದಲ್ಲಿ ಆದಾಯದ 33% ಬಡ್ಡಿ ಕಟ್ಟಿ ಏರಿಸಿದ್ದ ಸಾಲವನ್ನು 142 ಲಕ್ಷ ಕೋಟಿ ರೂಪಾಯಿಗೆ ಇಳಿಸಿತ್ತು. ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರವು ಸಾಲವನ್ನು 176 ಲಕ್ಷ ಕೋಟಿ ರೂಪಾಯಿಗೆ ಏರಿಸಿಕೊಂಡಿದೆ. ಒಂದೇ ವರ್ಷದಲ್ಲಿ 25% ಸಾಲ ಹೆಚ್ಚು ಮಾಡಿಕೊಂಡಿದೆ. ಪ್ರಧಾನಿ ಮೋದಿಯವರ ಸರ್ಕಾರದ ಸಾಲವು 3 ತಿಂಗಳಲ್ಲಿ 3% ಏರಿ 2024ರ ಮಾರ್ಚ್ ಅಂತ್ಯಕ್ಕೆ 171.78 ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು. ಹಿಂದೆ 68 ವರ್ಷಗಳಲ್ಲಿ ಸರ್ಕಾರಗಳು 54 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಬಹುತೇಕ ತೀರಿಸಿದ್ರು. ಮೋದಿಯವರ ಆಡಳಿತಾವಧಿಯಲ್ಲಿ ಅದು 215 ಪಟ್ಟು ಹೆಚ್ಚಾಗಿದೆ. ಹಿಂದೆ ಕೊರತೆ ಬಜೆಟ್ ಎಂದು ದೊಡ್ಡ ಅಕ್ಷರದಲ್ಲಿ ಕೋಟಿ ತೋರಿಸಿ ಬರುತ್ತಿತ್ತು. ಮೋದಿಯವರ ಕಾಲದಲ್ಲಿ ಕೋತಾ ಇಲ್ಲ, ಒಳಗಡೆ ಸಣ್ಣಗೆ ಸಾಲದ ಬಜೆಟ್ ಎಂದು ಬರೆದಿರುತ್ತಾರೆ. ಜನರನ್ನ ಮಂಗ ಮಾಡಲು ಅಕ್ಷರ ವ್ಯಭಿಚಾರವೂ ಸಹಾಯಕ. 2025-26ರಂದು 34 ಲಕ್ಷ ಕೋಟಿ ರೂಪಾಯಿ ಸಾಲದ ಬಜೆಟ್. ಕೋತಾ ತುಂಬಲು ಸಾಲ ಅಂದರೆ ಏಪ್ರಿಲ್ 1ರಿಂದ ಹೊಸ ಹಣಕಾಸು ವರ್ಷದಲ್ಲೇ ಮತ್ತಷ್ಟು ಸಾಲ. ಸದ್ಯ ಕೋತಾ ಬಜೆಟ್ ಮಂಡಿಸಿ 34 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಬಜೆಟ್ ಕೊರತೆ ತುಂಬಿಸಬೇಕಾಗಿದೆ. ಮೋದಿ ಸರ್ಕಾರ ಅತ್ಯಂತ ಯಶಸ್ವಿಯಾಗಿರುವುದು ಅತಿ ಹೆಚ್ಚು ಸಾಲವನ್ನು ಪಡೆಯುವುದರಲ್ಲೇ, ಬಡ್ಡಿ ಕಟ್ಟುವುದರಲ್ಲಿ ಯಾರು ಯಶಸ್ವಿಯಾಗುತ್ತಾರೆ ಎಂದು ಮುಂದೆ ನೋಡಬೇಕು. ವಿದೇಶಿ ಸಾಲವಲ್ಲದ ದೇಹದೊಳಗಡೆ ಭದ್ರತಾ ಬಾಂಡ್ಗಳ ಮೂಲಕ ಪಡೆದ ಸಾಲದ ಸಾಲೆ ಸರತಿಯಲ್ಲಿದೆ.